ನಮಸ್ಕಾರ. ಕೊರೋನಾ ಎಚ್ಚರ ಇವತ್ತಿನ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ನಿನ್ನೆ ರಾತ್ರಿ ಮಂಗಳೂರಿನಲ್ಲಿ ನಡೆದಿರುವಂತಹ ಹೈಡ್ರಾಮಾ ಏನಿದೆ ಇದು ಇಡೀ ರಾಜ್ಯದ ಗಮನವನ್ನು ಸೆಳೆದಿದೆ ಅನ್ನುವಂಥದ್ದನ್ನು ನಾವು ನೋಡಿಕೊಳ್ಳಬಹುದು. ಈ ನಡುವೆ ಜನರಲ್ಲಿ ಮಾಹಿತಿಯ ಕೊರತೆ, ತಪ್ಪು ಕಲ್ಪನೆ ಅಥವಾ ತಪ್ಪು ಗ್ರಹಿಕೆಯಿಂದ ಆಗಿರುವಂತಹ ಒಂದು ವಿಚಾರಗಳೇನಿದೆ, ಈ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಒಂದು ಸ್ಪಷ್ಟವಾದ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಮೃತದೇಹದಿಂದ ಸೋಂಕು ಹರಡುವುದಿಲ್ಲ ಅಥವಾ ಸೋಂಕು ಹರಡಿರುವಂತಹ ಬಗ್ಗೆ ಯಾವುದೇ ವರದಿಗಳು ಕೂಡ ಇಲ್ಲ. ಹೀಗಾಗಿ ಜನರು ಆತಂಕ ಪಡಬೇಕಾದಂತಹ ಅಗತ್ಯಗಳಿಲ್ಲ. ಈ ಬಗ್ಗೆ ತಪ್ಪು ಕಲ್ಪನೆ ಇದೆ, ಭಯ ಇದೆ, ಅದ್ಯಾವುದು ಕೂಡ ಬೇಡ. ಮೃತದೇಹದಿಂದ ಯಾವುದೇ ರೀತಿಯಲ್ಲೂ ಕೂಡ ಸೋಂಕು ಹರಡೋದಿಲ್ಲ, ಅದರಿಂದ ಯಾವುದೇ ಅಪಾಯಗಳಿಲ್ಲ ಎನ್ನುವಂತಹ ಒಂದು ವಿಚಾರವನ್ನ ಈಗ ಸ್ವತಃ ಜಿಲ್ಲಾಡಳಿತವೇ ಸ್ಪಷ್ಟಪಡಿಸಿದೆ. ಇದು ಜನರು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ವಿಚಾರಗಳು. ಬಹುಶಃ ನಿನ್ನೆಯ ದಿನ ನಡೆದಿರುವಂತಹ ಘಟನೆ ಏನಿದೆ, ಮಾನವೀಯತೆಯ ದೃಷ್ಟಿಯಿಂದ ನೋಡೋದಿದ್ರೆ ಎಲ್ಲರೂ ಕೂಡ ತಲೆ ತಗ್ಗಿಸಬೇಕಾದಂತಹ ವಿಚಾರ. ಒಬ್ಬ ವೃದ್ಧೆ ಸಾವನ್ನಪ್ತಾರೆ ಸೋಂಕಿಗೆ ತುತ್ತಾಗಿ, ಅದರ ಜೊತೆಗೆ ಇತರ ಅನಾರೋಗ್ಯ ಕೂಡ ಆಕೆಯನ್ನ ಬಾಧಿಸ್ತಾ ಇತ್ತು, ಸಾವನ್ನಪ್ತಾರೆ. ಒಂದು ಶವವನ್ನ ಸಂಸ್ಕಾರ ಮಾಡೋದಕ್ಕೆ ಅಥವಾ ಅಂತ್ಯಕ್ರಿಯೆ ಮಾಡೋದಕ್ಕೆ ಸ್ಥಳಾವಕಾಶಗಳು ಸಿಗ್ತಾ ಇಲ್ಲ ಅನ್ನೋದಾದ್ರೆ ಇದು ಯಾವ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ ಎನ್ನುವಂತಹ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಹುಟ್ಟಿಕೊಂಡಿತ್ತು. ಈ ಬಗ್ಗೆ ಪರ ವಿರೋಧ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ ಅನ್ನುವಂಥದ್ದು, ರಾಜಕೀಯ ಆಯಾಮವನ್ನ ಕೂಡ ಈ ಒಂದು ವಿಚಾರ ಪಡೆದುಕೊಂಡಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಆದರೆ ಮಾನವೀಯತೆಯ ನಿಟ್ಟಿನಲ್ಲಿ ನಾವು ಗಮನಿಸೋದಿದ್ರೆ ಈ ರೀತಿಯ ಪ್ರಕರಣಗಳು ನಮಗೆ ಶೋಭೆ ತರುವಂಥದ್ದ. ಹಾಗಿದ್ರೆ ಇಂತಹದ ಪ್ರಕರಣಗಳು ಅಂದ್ರೆ ಆಗಬಾರದು, ಯಾವುದೇ ಸಾವಿನ ಪ್ರಕರಣಗಳು ಸಂಭವಿಸಬಾರದು, ಇದು ಎಲ್ಲರ ಮನಸ್ಸಿನಲ್ಲಿ ಇರುವಂತಹ ವಿಚಾರ. ಆದ್ರೆ ಇನ್ ಕೇಸ್ ಎಲ್ಲವನ್ನೂ ಕೂಡ ಮೀರಿ ಏನಾದರೂ ಈ ರೀತಿಯ ಪ್ರಕರಣಗಳಾಗಿ ಬಿಟ್ರೆ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿಗಳು ಉದ್ಭವ ಆದ್ರೆ ಮುಂದಕ್ಕೆ ಏನು ಅನ್ನುವಂತಹ ಪ್ರಶ್ನೆಗಳೇ ಕಾಡುವಂಥದ್ದು. ಹೀಗಾಗಿ ಒಂದು ಅತ್ಯಂತ ಸ್ಪಷ್ಟವಾದ ಮಾಹಿತಿ ಕೊಡಬೇಕಾಗಿದೆ, ಜನರಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳನ್ನ ದೂರ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಒಂದು ಸ್ಪಷ್ಟವಾದ ಸಂದೇಶವನ್ನ ಕೂಡ ಕೊಟ್ಟಿದೆ. ಜೊತೆಗೆ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ದೇಹದಿಂದ ಸೋಂಕು ಹರಡಿರುವ ಬಗ್ಗೆ ಎಲ್ಲಿಂದ ಕೂಡ ವರದಿಯಾಗಿಲ್ಲ. ಜನರು ಈ ಬಗ್ಗೆ ಆತಂಕ ಪಡಬೇಕಾದಂತಹ ಅಗತ್ಯ ಇಲ್ಲ ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಈಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪತ್ರಿಕಾ ಪ್ರಕಟಣೆಯ ಮೂಲಕ ಈ ಬಗ್ಗೆ ಒಂದು ಮಾಹಿತಿಯನ್ನ ಕೊಡುವ ಕೆಲಸ ಮಾಡಲಾಗಿದೆ. ಕೊರೋನಾ ಸೋಂಕಿನಿಂದ ಮೃತರಾದವರ ಅಂತ್ಯ ಸಂಸ್ಕಾರ ಏನಿದೆ ಅದರ ಬಗ್ಗೆ ಜನಸಾಮಾನ್ಯರಲ್ಲಿ ಮಾಹಿತಿಯ ಕೊರತೆ, ಜೊತೆಗೆ ತಪ್ಪು ಕಲ್ಪನೆಗಳು ಕೂಡ ಇದೆ ಅನ್ನುವಂಥದ್ದು. ಹಾಗಾಗಿ ಕೆಲವೊಂದು ಕಡೆಗಳಲ್ಲಿ ಶವ ಸಂಸ್ಕಾರಕ್ಕೆ ಅಡ್ಡಿಪಡಿಸ್ತಾ ಇರುವಂತಹ ಘಟನೆಗಳು ಕೂಡ ವರದಿಯಾಗ್ತಾ ಇದೆ. ಬಹುಶಃ ನಿನ್ನೆ ನಡೆದಿರುವಂತಹ ಪ್ರಕರಣ, ಜೊತೆಗೆ ಏಪ್ರಿಲ್ 19ರಂದು ನಡೆದಿರುವಂತಹ ಪ್ರಕರಣ, ಬೋಳೂರಿನಲ್ಲೂ ಕೂಡ ವ್ಯಾಪಕವಾಗಿ ವಿರೋಧಗಳು ವ್ಯಕ್ತವಾಯಿತು. ಆದರೆ ಕೊನೆಗೆ ಅವರ ಮನವರಿಕೆ ಮಾಡಿ ಅಲ್ಲಿ ಶವದ ದಹನ ಕಾರ್ಯವನ್ನ ಮಾಡಲಾಗಿದೆ. ಆದರೆ ನಿನ್ನೆಯ ದಿನ ಇಡೀ ಆ ಒಂದು ಶವವನ್ನ ದಹನ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೈಡ್ರಾಮಾಗಳು ನಡೆದಿರುವಂಥದ್ದನ್ನ ಕೂಡ ನಾವೆಲ್ಲವೂ ಕೂಡ ನೋಡಿದ್ದೇವೆ. ಈ ಬಗ್ಗೆ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸ್ಪಷ್ಟನೆಯನ್ನ ಕೂಡ
ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಈ ಒಂದು ವಿಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ನಿರ್ದೇಶನದಂತೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಟ್ಟಿರುವಂತಹ ಮಾರ್ಗಸೂಚಿಗಳ ಅನ್ವಯ ಕೊರೋನಾ ಸೋಂಕಿತರು ಮೃತಪಟ್ಟಾಗ ಅವರ ಅಂತಿಮ ಸಂಸ್ಕಾರ ಅಥವಾ ಅಂತ್ಯಕ್ರಿಯೆಯ ಬಗ್ಗೆ ಕೆಲವೊಂದು ಮಾರ್ಗಸೂಚಿಗಳನ್ನು ಕೊಡಲಾಗಿದೆ. ಸಾಮಾನ್ಯ ಎಚ್ಚರಿಕೆಯನ್ನು ಪಾಲಿಸುವ ಮೂಲಕ ಶವ ಸಂಸ್ಕಾರವನ್ನು ಮಾಡಬಹುದು. ಅದಕ್ಕಾಗಿ ವಿಶೇಷ ವ್ಯವಸ್ಥೆಗಳು, ವಿಶೇಷವಾದ ವಾತಾವರಣ ಬೇಕು ಅನ್ನುವಂತಹ ಯಾವುದೇ ರೀತಿಯ ಅವಶ್ಯಕತೆಗಳಿಲ್ಲ. ಸಾಮಾನ್ಯವಾಗಿ ತೆಗೆದುಕೊಳ್ಳುವಂತಹ ಮುನ್ನೆಚ್ಚರಿಕೆಯ ಮೂಲಕ ಒಂದು ಅಂತಿಮ ಸಂಸ್ಕಾರವನ್ನು ಮಾಡಬಹುದು ಎನ್ನುವಂತಹ ಸೂಚನೆ ಇದೆ ಅನ್ನುವಂತಹ ಮಾತುಗಳನ್ನು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಇನ್ನು ಚಿತಾಗಾರದಲ್ಲಿ ಅಥವಾ ಹೂಳುವಂತಹ ಸ್ಮಶಾನದಲ್ಲಿ ಕಾರ್ಯನಿರ್ವಹಣೆ ಮಾಡುವವರಿಗೆ ಕೊರೋನಾದಿಂದ ಮೃತಪಟ್ಟವರ ದೇಹಗಳಿಂದ ಯಾವುದೇ ರೀತಿಯ ವಿಶೇಷ ಅಪಾಯಗಳಿಲ್ಲ. ಅವರು ಸಾಮಾನ್ಯವಾಗಿ ಯಾವ ಸುರಕ್ಷತಾ ಕ್ರಮಗಳನ್ನು ಅನುಸರಿಸ್ತಾರೋ ಅಥವಾ ಯಾವ ವಿಶೇಷ ದಿರಿಸನ್ನು ಅವರು ಧರಿಸಿಕೊಳ್ತಾರೋ ಅದನ್ನು ಧರಿಸಿಕೊಂಡ್ರೆ ಸಾಕಾಗತ್ತೆ. ಅಂದರೆ ಕೈಗಳನ್ನು ಮುಚ್ಚಿ ಕಾಲು ಚೀಲ ಅಥವಾ ಸಾಕ್ಸ್ಗಳನ್ನು ಧರಿಸುವಂಥದ್ದು, ಮಾಸ್ಕ್ಗಳನ್ನು ಧರಿಸುವಂಥದ್ದು, ಜೊತೆಗೆ PPE ಕಿಟ್ಗಳನ್ನು ಧರಿಸಿದ್ರೆ ಸಾಕಾಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಶೇಷ ವ್ಯವಸ್ಥೆಗಳು ಬೇಕಾಗಿಲ್ಲ ಅನ್ನುವಂಥ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಇನ್ನು ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಕೊರೋನಾ ಸೋಂಕಿತರ ಮೃತದೇಹ ಏನಿದೆ ಅದನ್ನು ಅವರ ಸಂಬಂಧಿಕರು ದೂರದಿಂದ ವೀಕ್ಷಣೆ ಮಾಡುವಂತಹ ಅವಕಾಶಗಳಿದೆ. ಕೊರೋನಾ ಸೋಂಕಿನಿಂದ ಮೃತಪಟ್ಟಂತಹ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನ ಕುಟುಂಬದ ಸಂಪ್ರದಾಯಗಳಿಗೆ, ಅಂದರೆ ಮೃತಪಟ್ಟಿರುವಂತಹ ವ್ಯಕ್ತಿ ಯಾವ ಧರ್ಮ ಯಾವ ಪಂಗಡಕ್ಕೆ ಸೇರಿದ್ದಾರೋ ಆಯಾ ಕುಟುಂಬದ ಸಂಪ್ರದಾಯಗಳಿಗೆ ಅನುಗುಣವಾಗಿ ನೆರವೇರಿಸೋದಕ್ಕೆ ಅವಕಾಶಗಳನ್ನು ಕೊಡಬಹುದು. ಆದರೆ ಈ ಸಂದರ್ಭದಲ್ಲಿ ಮೃತದೇಹಗಳನ್ನು ಮುಟ್ಟೋದಕ್ಕಾಗಲಿ, ಮುತ್ತಿಕ್ಕುವಂಥದ್ದಾಗಲಿ ಅಥವಾ ತಬ್ಬಿಕೊಳ್ಳೋದಕ್ಕಾಗಲಿ ಅವಕಾಶಗಳಿಲ್ಲ. ಅಂದರೆ ಆ ಸಂದರ್ಭದಲ್ಲಿ ಭಾವಾವೇಶಗಳಿರುತ್ತೆ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಮೃತದೇಹವನ್ನು ಮುಟ್ಟೋ ಹಾಗಿಲ್ಲ. ದೇಹವನ್ನು ವೀಕ್ಷಿಸುವಾಗ ಕೂಡ ಪರಸ್ಪರ 1 ಮೀಟರ್ ಅಂತರವನ್ನು ಕಾಯ್ದುಕೊಂಡು ಮತ್ತು ಸಾಮಾನ್ಯ ಶುಚಿತ್ವವನ್ನು ಪಾಲನೆ ಮಾಡಬೇಕು ಅನ್ನುವಂಥದ್ದು ಕಡ್ಡಾಯ ಆಗಿದೆ. ಇನ್ನು ಕುಟುಂಬದ ಧಾರ್ಮಿಕ ಸಂಪ್ರದಾಯಗಳ ಅನುಸಾರ ಧಾರ್ಮಿಕ ಗ್ರಂಥಗಳ ಪಠಣ ಇರಬಹುದು, ಪವಿತ್ರ ನೀರನ್ನು ಸಿಂಪಡಣೆ ಮಾಡುವುದು ಇತ್ಯಾದಿಗಳನ್ನು ದೇಹವನ್ನು ಮುಟ್ಟದೆ ಮಾಡಬಹುದು. ಆದರೆ ದೇಹವನ್ನು ಮುಟ್ಟಿ ಈ ರೀತಿಯ ಪ್ರಕ್ರಿಯೆಗಳನ್ನು ಮಾಡೋದಕ್ಕೆ ಅವಕಾಶಗಳಿಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಈಗ ಜಿಲ್ಲಾಡಳಿತ ರವಾನೆ ಮಾಡಿದೆ ಅನ್ನುವಂಥದ್ದು ಪತ್ರಿಕಾ ಪ್ರಕಟಣೆಯ ಮೂಲಕ ಈ ಬಗ್ಗೆ ಒಂದು ವಿಸ್ತೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವಾಲಯ ಕೊಟ್ಟಿರುವಂತಹ ಮಾರ್ಗಸೂಚಿಗಳ ಕುರಿತಂತೆ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನು ಮೃತದೇಹವನ್ನ ಹೂಳುವುದು ಅಥವಾ ದಹನ ಎರಡೂ ವಿಧಾನದಲ್ಲೂ ಕೂಡ ಅಂತ್ಯಕ್ರಿಯೆಯನ್ನು ಮಾಡಬಹುದು. ದಹಿಸಿದ ದೇಹದ ಬೂದಿಯಿಂದ ಯಾವುದೇ ವೈರಸ್ನ ಹರಡುವಿಕೆ ಸಾಧ್ಯ ಇಲ್ಲ. ಆದ್ದರಿಂದ ಬೂದಿಯನ್ನು ಸಂಗ್ರಹಿಸಿ ಇನ್ನಿತರ ಧಾರ್ಮಿಕ ಆಚರಣೆಗಳನ್ನು ಮಾಡಬಹುದು. ಅಂದರೆ ಅನೇಕ ಸಂಪ್ರದಾಯಗಳಲ್ಲಿ ನಾವು ಆ ಒಂದು ಮೃತದೇಹದ ಬೂದಿಗೆ ವಿಶೇಷವಾದ ಪ್ರಾಧಾನ್ಯತೆಯನ್ನು ನಾವು ನೋಡ್ತೇವೆ. ಅಂದರೆ ಆ ಒಂದು ಬೂದಿಯ ಸಂಗ್ರಹಕ್ಕೂ ಕೂಡ ಯಾವುದೇ ರೀತಿಯ ಆಕ್ಷೇಪಣೆಗಳಿಲ್ಲ, ಅದರಲ್ಲಿ ಕೂಡ ಯಾವುದೇ ರೀತಿಯ ಅಪಾಯಗಳಿಲ್ಲ. ಅಂದರೆ ಅದನ್ನು ಸಂಗ್ರಹಿಸಿ ಮುಂದಿನ ಧಾರ್ಮಿಕ ಆಚರಣೆಗಳಿಗೆ ಬಳಸಿಕೊಳ್ಳಬಹುದು. ಕೊರೋನಾ ಸೋಂಕಿತರು ಮೃತರಾಗುವ ಮೊದಲು ಅವರ ಸಂಪರ್ಕಕ್ಕೆ ಬಂದಿದ್ದಂಥ ಬಂಧು ಬಳಗದವರಿಗೆ ಮೊದಲೇ ಕೊರೋನಾ ಹರಡಿರುವಂತಹ ಸಾಧ್ಯತೆಗಳಿರೋದ್ರಿಂದ ಅಂತ್ಯ ಸಂಸ್ಕಾರದಲ್ಲಿ ಆ ಮನೆ ಮಂದಿ ಭಾಗಿಯಾಗ್ತಾರೆ ಎಂಬ ಕಾರಣಕ್ಕೆ ಅವರಿಂದ ಸೋಂಕು ಹರಡದಂತೆ ತಡೆಯುವಂತಹ ಉದ್ದೇಶದಿಂದ ಅಂತ್ಯ ಸಂಸ್ಕಾರದ ವೇಳೆ ಹೆಚ್ಚಿನ ಜನರು ಇರಬಾರದು ಅನ್ನುವಂತಹ ಸುರಕ್ಷಿತ ಕ್ರಮವನ್ನು ಅನುಸರಣೆ ಮಾಡಲಾಗ್ತಾ ಇದೆ ಹೊರತು ಅದರಿಂದ ಯಾವುದೇ ರೀತಿಯ ಅಪಾಯಗಳಿಲ್ಲ. ಜನರಲ್ಲಿ ಈ ಬಗ್ಗೆ ತಪ್ಪು ಕಲ್ಪನೆಗಳಿದೆ, ಗೊಂದಲಗಳಿದೆ, ಮಾಹಿತಿಯ ಕೊರತೆಗಳಿದೆ. ಆ ನಿಟ್ಟಿನಲ್ಲಿ ಮಾಹಿತಿಯನ್ನು ಒದಗಿಸುವಂತಹ ಕೆಲಸವನ್ನ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈಗ ಮಾಡಿದೆ ಅನ್ನುವಂಥದ್ದು.
ಆಕೆಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಇದೀಗ ಆಕೆ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಹೀಗಾಗಿ ಡಿಸ್ಚಾರ್ಜ್ ಮಾಡಲಾಗಿದೆ. ಈ ಮೊದಲು 3 ಪ್ರಕರಣಗಳು ಉಡುಪಿ ಜಿಲ್ಲೆಯಲ್ಲಿ ಪತ್ತೆಯಾಗಿರುವಂಥದ್ದು. ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ರು. ಇವತ್ತು ಭಟ್ಕಳ ಮೂಲದ ಮಹಿಳೆ ಏನು ಸೋಂಕಿಗೆ ತುತ್ತಾಗಿ ಬಂದು ಚಿಕಿತ್ಸೆಯನ್ನು ಪಡಿತಾ ಇದ್ರು, ಆಕೆ ಕೂಡ ಸಂಪೂರ್ಣವಾಗಿ ಗುಣಮುಖರಾಗಿದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಅತ್ಯಂತ ಉತ್ತಮವಾದ ವಿಚಾರ ಆಗಿರುವಂಥದ್ದು, ಆಕೆಯನ್ನ ಅತ್ಯಂತ ಉತ್ತಮವಾಗಿ ಬೀಳ್ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದರೆ ಉಡುಪಿ ಮಲ್ಲಿಗೆ ಮತ್ತು ಹಣ್ಣುಗಳನ್ನು ಕೊಟ್ಟು ಬೀಳ್ಕೊಡುವಂತಹ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್, ಜೊತೆಗೆ ಉಡುಪಿ ಜಿಲ್ಲಾ ಪಂಚಾಯತ್ನ ಸಿಇಒ ಪ್ರೀತಿ ಗೆಹ್ಲೋಟ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ವಿನೂತನವಾಗಿ ಆಕೆಯನ್ನ ಬೀಳ್ಕೊಟ್ಟು ಆಕೆಯಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸಗಳು ಕೂಡ ಇಲ್ಲಿ ಆಗಿದೆ. ಈ ಸಂದರ್ಭದಲ್ಲಿ ಗುಣಮುಖರಾಗಿ ಈಗ ಡಿಸ್ಚಾರ್ಜ್ ಆಗ್ತಾ ಇರುವಂತಹ ಮಹಿಳೆ ಯಾರಿದ್ದಾರೋ ಗರ್ಭಿಣಿ, ಆಕೆ ಹೇಳಿರುವಂತಹ ಮಾತುಗಳು ನಿಜಕ್ಕೂ ಕೂಡ ನಮ್ಮ ಅವಿಭಜಿತ ಜಿಲ್ಲೆಗಳಲ್ಲಿ ಈ ಒಂದು ವೈದ್ಯಕೀಯ ವ್ಯವಸ್ಥೆ ಎಷ್ಟು ಅಚ್ಚುಕಟ್ಟಾಗಿದೆ ಅಥವಾ ಎಷ್ಟು ಉತ್ತಮವಾಗಿ ಅವರನ್ನು ನೋಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಕನ್ನಡಿ ಹಿಡಿದ ಹಾಗಿದೆ. ನಾನು ನನ್ನ ಹೆರಿಗೆಗೂ ಕೂಡ ಇಲ್ಲಿಗೆ ಬರ್ತೇನೆ, ಇಲ್ಲಿ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಉತ್ತಮವಾದ ವ್ಯವಸ್ಥೆಗಳ ಮೂಲಕ ನಮ್ಮನ್ನು ಆರೈಕೆ ಮಾಡಿದ್ದಾರೆ ಇತ್ಯಾದಿ ವಿಚಾರಗಳನ್ನು ಆಕೆ ಹಂಚಿಕೊಂಡಿದ್ದಾರೆ. ನಿಜಕ್ಕೂ ಕೂಡ ಇದು ಇಂತಹ ಸಂದರ್ಭದಲ್ಲಿ ಒಂದು ಸವಾಲನ್ನು ಎದುರಿಸಿ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೋ ನಿಜಕ್ಕೂ ಅವರಿಗೆ ಒಂದು ಧನ್ಯತಾ ಭಾವವನ್ನು ತಂದು ಕೊಡುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಕರಣಕ್ಕೂ ಸಂಬಂಧಪಟ್ಟ ಹಾಗೆ ನಾವು ನೋಡ್ಬೋದು, ಉಳ್ಳಾಲ ಮೂಲದ ಒಬ್ಬ ವ್ಯಕ್ತಿ ಯಾರಿದ್ರು, ಅವರು ಕೂಡ ಚಿಕಿತ್ಸೆಯನ್ನು ಪಡೆದು ಹೋದಂತಹ ಸಂದರ್ಭದಲ್ಲಿ ಈ ಒಂದು ಆಸ್ಪತ್ರೆಯ ಸಿಬ್ಬಂದಿಗಳು ತೋರಿಸಿದಂತಹ ಪ್ರೀತಿ ವಿಶ್ವಾಸ ಏನಿದೆ ಅಥವಾ ಕೊಟ್ಟಂತಹ ಚಿಕಿತ್ಸೆ ಏನಿದೆ ಅದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಮಾತನಾಡ್ತಾ ಎಮೋಷನಲ್ ಆಗಿ ಗದ್ಗದಿತ ಕೂಡ ಆಗಿದ್ರು ಅನ್ನುವಂಥದ್ದು. ಅಂದರೆ ಅಷ್ಟು ಎಮೋಷನಲ್ ಆಗಿ ಎಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಕೊಡಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿಕೊಂಡಿರುವಂಥದ್ದನ್ನು ನಾವು ಇಲ್ಲಿ ಸ್ಮರಿಸಬಹುದು. ಬಹುಶಃ ಇದೀಗ ಉಡುಪಿ ಜಿಲ್ಲೆಯಲ್ಲಿ ಈಗ ಸೋಂಕಿಗೆ ತುತ್ತಾಗಿ ಗುಣಮುಖರಾಗಿ ಹೋದಂತಹ ಗರ್ಭಿಣಿ ಯಾರಿದ್ದಾರೋ ಅವರು ಕೂಡ ಹೇಳಿರುವಂತಹ ಮಾತುಗಳು, ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಾನು ನನ್ನ ಹೆರಿಗೆಗೂ ಕೂಡ ಇದೇ ಆಸ್ಪತ್ರೆಗೆ ಬರ್ತೇನೆ ಎನ್ನುವಂತಹ ಮಾತುಗಳನ್ನು ಹೇಳಿರುವಂಥದ್ದು. अल्हम्दुलिल्लाह हॉस्पिटल भी बहुत आने से पहले थोड़ा डर था, बहुत डर था कि आ रही हूँ और प्रेग्नेंट भी हूँ। अल्हम्दुलिल्लाह यहाँ आने के बाद मुझे एक ट्रीटमेंट मिला, फिर डॉक्टर का सपोर्ट, नर्स का सब सपोर्ट मिला, बहुत गुड था, बहुत एक्सीलेंट। आई कैन से आई डोंट हैव एनी वर्ड्स। अल्हम्दुलिल्लाह हॉस्पिटल भी बहुत आने से पहले थोड़ा डर था, बहुत डर था कि आ रही हूँ और प्रेग्नेंट भी हूँ। अल्हम्दुलिल्लाह यहाँ आने के बाद मुझे एक ट्रीटमेंट मिला, फिर डॉक्टर का सपोर्ट, नर्स का सब सपोर्ट मिला, बहुत गुड था, बहुत एक्सीलेंट। आई कैन से आई डोंट हैव एनी वर्ड्स। द डॉक्टर्स इज टू गुड एंड द नर्सेस also is too good and the hospital is great. Alhamdulillah, I stay here like my home only. I can't feel that I have in the hospital, admitted in the hospital. If I say something then they give me all things. मैं थोड़ा पहले डर गई थी आने से पहले, यहाँ आने के बाद मुझे बहुत इत्मीनान हुआ। डॉक्टर्स भी मेरा बहुत केयर करे और नर्सेस भी और पूरा स्टाफ सब बहुत केयर करे अल्हम्दुलिल्लाह। ಟೋಟಲಿ ಇದು ಉಡುಪಿ ಜಿಲ್ಲೆಗೆ ಇನ್ನೊಂದು ಫೆದರ್ ಅಂತ ನಾನು ಅನ್ಕೋತೀನಿ. ಭಾಳ ಮುಖ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗೋದಿಲ್ಲ ಪ್ರೆಗ್ನೆಂಟ್ ಲೇಡಿಯನ್ನು ಟ್ರೀಟ್ ಮಾಡಲಿಕ್ಕೆ, ಅವರಿಗೆ ಕಷ್ಟ ಇದೆ, ಆ ಮಗುವನ್ನು ಉಳಿಸುವಂಥ ಚಾಲೆಂಜಸ್ ಇದೆ. ಆ ಕಾರಣಕ್ಕಾಗಿ ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ರಿಜೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಪ್ರಾರಂಭದಲ್ಲಿ ಅದನ್ನು ರಿಜೆಕ್ಟ್ ಮಾಡಿದ್ದೇವೆ. ಯಾಕೆಂದರೆ ನಮ್ಮ ಮತ್ತು TMFI ಅವರ ನಡುವೆ ಆಗಿರುವಂಥ ಅಗ್ರಿಮೆಂಟು ನಮ್ಮ ಜಿಲ್ಲೆಯ ಪೇಷಂಟ್ಗೆ ಮಾತ್ರ ಟ್ರೀಟ್ ಮಾಡುವಂಥದ್ದು ಅಂತ, ಅದೇ ಕಾರಣಕ್ಕಾಗಿ ರಿಜೆಕ್ಟ್ ಮಾಡಿದ್ವಿ. ಆನಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ನಾವು ಈ ಪ್ರಕರಣವನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಸ್ವೀಕರಿಸಿದ್ವಿ. ನಾನು ಸಹ ಇದೊಂದು ಪ್ರಕರಣವನ್ನು ತೆಗೆದುಕೊಂಡು ಇದನ್ನು ಟ್ರೀಟ್ ಮಾಡಬೇಕು ಅಂತ KMCಯ ಸೂಪರಿಂಟೆಂಡೆಂಟ್ ಅವ್ರಲ್ಲಿ ಕೇಳ್ಕೊಂಡಾಗ ಅವರು ಒಪ್ಪಿದ್ರು, ಅವ್ರ ಮ್ಯಾನೇಜ್ಮೆಂಟ್ ಜೊತೆ ಮಾತನಾಡಿ ಒಪ್ಪಿದ್ರು.
ನಿಜಕ್ಕೂ ಸಹ ಸಂತಸ ಆಗ್ತಾ ಇದೆ. ಇವತ್ತು ಅವ್ರನ್ನ ಭಾಳ ಹೆಲ್ತಿಯಾಗಿ ಅವ್ರನ್ನ ಕೋವಿಡ್ ಫ್ರೀಯಾಗಿ ಇವತ್ತು ಕಳಿಸ್ತಾ ಇದ್ದೀವಿ. ಅವ್ರ ಮಗುವನ್ನು ರಕ್ಷಣೆ ಮಾಡಿದೆ. ಹಾಗಾಗಿ ನಾನು PMFI ಆಡಳಿತ ಮಂಡಳಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ನಿಜಕ್ಕೂ ಸಹ ಒಂದು 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 ಸಾಧನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಜಿಲ್ಲಾಡಳಿತ ವತಿಯಿಂದ ಅವರು ಡಾಕ್ಟರ್ ಶಶಿಕಿರಣ್ ಮತ್ತು ಅವ್ರ ತಂಡವನ್ನು ಅಭಿನಂದಿಸ್ತೀನಿ. ನಿಜಕ್ಕೂ ಸಹ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಅದು ನಮ್ಮ ಜಿಲ್ಲೆಗೆ ಹೆಮ್ಮೆ ಅನ್ನಿಸ್ತಾ ಇದೆ. ವಿಡಿಯೋ ನಮ್ಮ ಹತ್ರ ಇರ್ತದೆ. ಹಾಂ, ಇದನ್ನು ಅದರಲ್ಲಿ ಯಾರು ಇನ್ನು ಕೊರೋನಾ ಸೋಂಕಿಗೆ ತುತ್ತಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಂತಹ ವೃದ್ಧೆ ಯಾರಿದ್ದಾರೆ ಅವರ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆಗಳು ನಿಜಕ್ಕೂ ಖೇದಕರ. ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕಿ ಇಟ್ಟ ಹಾಗಾಗಿದೆ ಎನ್ನುವಂತಹ ಒಂದು ಆರೋಪವನ್ನು ಈಗ ಮಾಜಿ ಸಚಿವ ಜೊತೆಗೆ ಶಾಸಕರು UT ಖಾದರ್ ಅವರು ಮಾಡಿರುವಂಥದ್ದು. ಈ ಬಗ್ಗೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತಹ ಅವರು ಜಿಲ್ಲಾಡಳಿತ ಈ ಒಂದು ಪ್ರಕರಣವನ್ನ ನಿಭಾಯಿಸುವಲ್ಲಿ ವಿಫಲವಾಗಿದೆ ಎನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಜಿಲ್ಲಾಡಳಿತ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಬೇಕು ಮತ್ತು ಈ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನು ರೂಪಿಸಬೇಕು ಅನ್ನುವಂತಹ ಮಾತುಗಳನ್ನ ಖಾದರ್ ಅವರು ಹೇಳಿದ್ದಾರೆ. ಈ ನಡುವೆ ಬಂಟ್ವಾಳದ ಶಾಸಕ ರಾಜೇಶ್ ನಾಯಕ್ ಅವರು ಮಾಡಿರುವಂತಹ ಕಾರ್ಯ ಏನಿದೆ ಅದು ಮೆಚ್ಚುವಂಥದ್ದು. ಜಿಲ್ಲಾಡಳಿತ ಸಮರ್ಪಕ ರೀತಿಯಲ್ಲಿ ಒಂದು ಕಾರ್ಯ ಯೋಜನೆಯನ್ನ ಮಾಡಬೇಕಿತ್ತು. ಪ್ರದೇಶದಿಂದ ಪ್ರದೇಶಕ್ಕೆ ಮೃತದೇಹವನ್ನ ಸ್ಥಳಾಂತರ ಮಾಡಿರುವಂಥದ್ದು ಎಷ್ಟು ಸರಿ? ಮೃತದೇಹಕ್ಕೆ ಮತ್ತು ಕುಟುಂಬದವರಿಗೆ ನೋವು ಕೊಡುವಂಥದ್ದು ಸರಿಯಲ್ಲ. ಯಾವುದೇ ಪ್ಲಾನಿಂಗ್ ಇಲ್ಲದೆ ಮೃತದೇಹವನ್ನು ರಸ್ತೆ ಬದಿಯಲ್ಲಿ ಇಟ್ಟು ಚರ್ಚೆ ಮಾಡುವಂಥದ್ದು ನಿಜಕ್ಕೂ ಕೂಡ ಒಂದು ವಿಪರ್ಯಾಸದ ವಿಚಾರ ಎನ್ನುವಂತಹ ಮಾತುಗಳನ್ನು UT ಖಾದರ್ ಅವರು ಹೇಳಿದ್ದಾರೆ. ಮತ್ತು ಈ ರೀತಿಯ ಕೊರೋನಾ ವೈರಸ್ ಸಂಬಂಧಪಟ್ಟಾಗೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಸರ್ಕಾರ, ಆರೋಗ್ಯ ಇಲಾಖೆ ಮತ್ತು ಇನ್ನಿತರ ಇಲಾಖೆ ತೆಕ್ಕೊಳ್ಳುವ ಸಂದರ್ಭದಲ್ಲಿ ಕರೋನಾ ವೈರಸ್ಸಿಂದ ಮತ್ತರಾದವರ ಶರೀರವನ್ನು ಎಲ್ಲ ಮುಂಜಾಗ್ರತೆ ವಹಿಸಿಕೊಂಡೇ ಆರೋಗ್ಯ ಇಲಾಖೆ ಸರ್ಕಾರ ಅದನ್ನು ಇವತ್ತು ಅಂತ್ಯಕ್ರಿಯೆ ಇವತ್ತುಗೊಳಿಸ್ತದೆ. ಯಾರಿಗೂ ಕೂಡ ತೊಂದರೆ ಆಗದ ರೀತಿ ಎಲ್ಲ ಮುಂಜಾಗ್ರತೆಯನ್ನು ಇವತ್ತು ವಹಿಸ್ತಾರೆ. ಜನಸಾಮಾನ್ಯರಿಗೆ ಇವತ್ತು ಗೊಂದಲ ಬರೋದು ಸ್ವಾಭಾವಿಕ. ಅದು ಜನಸಾಮಾನ್ಯ ಗೊಂದಲವನ್ನು ದೂರ ಮಾಡುವಂಥ ಕೆಲಸ ಜನಪ್ರತಿನಿಧಿ ಶಾಸಕರು ಮಾಡಬೇಕು. ಇವರೇ ಮುಂದೆ ನಿಂತು ಜನರೊಟ್ಟಿಗೆ ಸೇರಿಕೊಂಡ್ರೆ, ಜನರ ಗೊಂದಲ ಸೇರಿಕೊಂಡ್ರೆ ಮತ್ತು ಜನರಿಗೆ ಸರಿಯಾದ ದಾರಿ ತೋರಿಸೋರು ಯಾರು? ಇವತ್ತು ಜಿಲ್ಲಾಡಳಿತ, ಸಚಿವರು, ಸಂಸದರು, ಶಾಸಕರು ಆಗಾಗ ಮೀಟಿಂಗ್ ಮಾಡ್ತಿದ್ರು. ಅಲ್ಲಿ ಅವರಿಗೆ ಪಾಸಿಗೆ ಕೊಡೋದು, ಇವರಿಗೆ ಪಾಸಿಗೆ ಕೊಡೋದು, ಎಷ್ಟು ಗಂಟೆ ಓಪನ್ ಇಡಬೇಕು, ಈ ವ್ಯಾಪಾರ ಹೇಗೆ ಬಂದ್ ಮಾಡಿ ಓಪನ್ ಮಾಡಬೇಕು, ಇದೆಲ್ಲ ಚರ್ಚೆ ನಡೆತಿದೆ. ಇವತ್ತು ನಾನು ಜಿಲ್ಲಾಡಳಿತ ಕೇಳೋದಿಷ್ಟೇ, ಇದು ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಆ್ಯಕ್ಷನ್ ಪ್ಲ್ಯಾನ್ ಇನ್ ಕೊರೋನಾ ವೈರಸ್. ಕೊರೋನಾ ವೈರಸ್ನಲ್ಲಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಇದೆ. ಅದು ಪ್ರಾರಂಭದಿಂದ ಪತ್ತೆ ಹಚ್ಚೋದಿಂದಲೂ ಸ್ಕ್ರೀನಿಂಗಿಂದ ಪ್ರಾರಂಭ ಮಾಡಿ ಟೆಸ್ಟಿಂಗಿಂದ ಬಂದು ಪಾಸಿಟಿವನ್ನು ಟ್ರೀಟ್ ಮಾಡಿ ಮುಂಜಾಗ್ರತೆ ಊರಲ್ಲಿ ಕ್ರಮಗೊಳಿಸಿ ಇವತ್ತು ಆ ಸಮಾಜ ನಿರ್ಮಾಣ ಮಾಡಿ ಹೆಚ್ಚು ಕಮ್ಮಿ ಯಾರ ತೀರಿ ಹೋದರೆ ಯಾವುದೇ ಸಮಸ್ಯೆ ಇಲ್ಲದೇನು ಅಂತ್ಯಕ್ರಿಯೆ ಹೇಗೆ ಮಾಡೋದು ಅಂತ ಹೇಳಿ ಸ್ಪಷ್ಟವಾದ ಒಂದು ನಮ್ಮ ಚಿತ್ರ ಬೇಕಲ್ಲ. ಯಾಕೆ ಜಿಲ್ಲಾಡಳಿತ ಕೂಡ ಇದು ಒಂದು ವಿಫಲವಾಗಿದೆ? ಒಮ್ಮೆ ಬೂಲೂರಿಗೆ ಹೋಗೋದು, ಅಲ್ಲಿ ಪ್ರತಿಭಟನೆ ತಕ್ಷಣ ಪತ್ತೆನಾಡಿಗೆ ಹೋಗೋದು, ಅಲ್ಲಿ ಪ್ರತಿಭಟನೆ ತಕ್ಷಣ ಬಾಮಂಜರಿಗೆ ಹೋಗೋದು, ಅಲ್ಲಿ ಮತ್ತೆ ಎಲ್ಲಿ ಅಂತ ಒಂದು ಸೈಡಲ್ಲಿ ಇಟ್ಟು ಚರ್ಚೆ ಮಾಡೋದು.
ಇದೆಲ್ಲ ಫಸ್ಟೇ ಮಾಡಬೇಡ್ವಾ? ಮತ್ತು 1-2 ತಿಂಗಳು 1.5-2 ತಿಂಗಳು ಜನ ಒಳಗಡೆ ಕೂತ್ಕೊಂಡು ಹಸಿವಿನಿಂದ ಕೂತ್ಕೊಂಡು ಕೆಲಸಕ್ಕೆ ಹೋಗದೆ ಇನ್ನೊಬ್ಬರಿಂದ ಸಹಾಯ ಪಡೆದು ಜೀವನ ಮಾಡಿದ ಮತ್ತು ಸಮಯ ಅವಕಾಶ ಕೊಟ್ಟಿದ್ದು ಯಾಕೆ? ಇದನ್ನೆಲ್ಲ ರೆಡಿ ಮಾಡಲಿಕ್ಕೆ ಬೇಕಾಗಿಲ್ವಾ? ಆದ ಕಾರಣ ಇಲ್ಲಿ ಆದಂಥ ಒಂದು ಈ ಸಮಸ್ಯೆ ಬಹುಶಃ ಇವತ್ತು ಈ ರಾಜ್ಯದ ಬೇರೆ ಕಡೆ ಕೂಡ ಆಗಬಾರ್ದು. ಆರೋಗ್ಯ ಸಚಿವರು ಮತ್ತು ಕಂದಾಯ ಸಚಿವರು ತಕ್ಷಣ ಇವತ್ತು ಇದಕ್ಕೆ ಬೇಕಾದ ಸೂಕ್ತ ವ್ಯವಸ್ಥೆ ಎಲ್ಲ ಜಿಲ್ಲೆಗಳಲ್ಲಿ ಮಾಡಿದ ವ್ಯವಸ್ಥೆ ಮಾಡಬೇಕಾಗ್ತದೆ. ನಮ್ಮಲ್ಲಿ ಕೂಡ ಅಂಥ ಸಮಸ್ಯೆ ಇದ್ದರೆ ಯಾವುದೊಂದು ಸಪ್ರೇಟ್ ಆದ ಸ್ಥಳವನ್ನು ಐಡೆಂಟಿಫಿಕೇಷನ್ ಮಾಡಿ ಅಲ್ಲಿಗೆ ಬೇಕಾಗುವಂಥ ಎಲ್ಲ ಎಲೆಕ್ಟ್ರಿಫಿಕೇಷನ್ ಏನಿದೆ ಆ ಸಂಬಂಧಪಟ್ಟಂಥ ಎಲ್ಲ ಏನು ಚಿತ್ತಾಗಾರ ಇದೆ ಅದು ಇಮಿಡಿಯೇಟ್ ಸೆಟಪ್ ಮಾಡಲಿ. ಅಂತ ಹೇಳಿದರೆ ಶವವನ್ನು ತಗೊಂಡು ಬಿಸಾಡ್ಲಿಕ್ಕೆ ಆಗ್ತದ? ಅದಾದ ಮತ್ತೆ ಸಮಸ್ಯೆ ಜಾಸ್ತಿ ಅಲ್ವಾ ಸಮಾಜಕ್ಕೆ? ಆದ ಕಾರಣ ಬಹುಶಃ ಯಾರು ಇವತ್ತು ಇದನ್ನು ಬಹುಶಃ ಅತ್ಯಂತ ನಮಗೆ ಬೇಸರ ಇದೆ ಜಿಲ್ಲಾಡಳಿತ ಮತ್ತು ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.